ಹಾಸನದ ಮಾಸ್ ಸುಸ್ಥಿರ ಕಾಫಿ ಉತ್ಪಾದಕರ ಕಂಪನಿ ವತಿಯಿಂದ ಅಂತಾರಾಷ್ಟ್ರೀಯ ಕಾಫಿ ದಿನದ ಅಂಗವಾಗಿ ಕಾಫಿ ಬೆಳೆಗಾರರಾದ ಬಾಳುಪೇಟೆಯ ಶ್ರೀ ಬಿಎ ಜಗನ್ನಾಥ್ ಅವರಿಂದ ದೀಪ ಹಚ್ಚುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟನೆ ಆಯಿತು. ಜೊತೆಯಲ್ಲಿ ಬಿಡಗುಂಡು ಸಂಘದ ಅಧ್ಯಕ್ಷರು ಉಮಣ್ಣ, ಮಾಜಿ ಅಧ್ಯಕ್ಷರು ಬಿಎನ್ ಬಸವಣ್ಣ, ಕಂಪನಿಯ ಗೌರವಾಧ್ಯಕ್ಷರಾದಂತಹ ವೈಸಿ ರುದ್ರಪ್ಪ, ಗಿರೀಶ್, ನಿರ್ದೇಶಕರಾದಂತಹ ನೇತ್ರ ಮಂಜುನಾಥ್, ನಿರ್ಮಲಾ ಮಹೇಶ್ ಸಕಲೇಶ್ಪುರ, ನಿರ್ದೇಶಕರಾದಂತಹ ಆಶಾ ನಾಗೇಂದ್ರ, ಯತೀಶ್ ಬಿ, ಲೋಕೇಶ್ ಬಿ ಮತ್ತಿತರರು ಸಾಕ್ಷಿ ಆದರು. ಸುಮಾರು 300 ಜನ ಪ್ರವಾಸಿಗರಿಗೆ ಕಾಫಿ ಹಾಗೂ ಕಾಫಿ ಪೌಡರ್ ಉಚಿತವಾಗಿ ಕೊಡಲಾಯಿತು. ಸುಮಾರು 30 ಜನ ಉತ್ತಮ ಕಾಫಿ ಬೆಳೆಗಾರರನ್ನು ಗುರುತಿಸಿ ಮಾಸ್ ಮತ್ತು ಕ್ರಿಯೇಷನ್ ಬಯೋ ಆರ್ಗ್ಯಾನಿಕ್ ವತಿಯಿಂದ ಸನ್ಮಾನ ಸಮಾರಂಭ ಮಾಡಲಾಯಿತು. ಮಣ್ಣಿನ ಒಂದು ಲಕ್ಷಣ ಅಂದರೆ ಅದರದ್ದು ರಸಸಾರ ಅಂತ ಹೇಳ್ತೀವಲ್ಲ, ಅದನ್ನ ಬಹಳ ಮುಖ್ಯವಾಗುತ್ತೆ. ಯಾಕೆಂತಂದ್ರೆ ನಾವು ಯಾವ ಮಣ್ಣಿಗೆ ಯಾವ ಗೊಬ್ಬರವನ್ನು ಹಾಕಬೇಕು ಅಂತಕ್ಕಂಥ ತಿಳುವಳಿಕೆ ಮಟ್ಟ ರೈತರಲ್ಲಿ ಬಹುತೇಕ ಕಡಿಮೆ. ಅದರಿಂದಲೇ ನಾವು ಹೆಚ್ಚು ಹಣವನ್ನ ಭೂಮಿಗೆ ಯಥೇಚ್ಛವಾಗಿ ಹಾಕಿ ವಹಿಸ್ತಾ ಇದ್ದೀವಿ. ಅದರಿಂದ ನಷ್ಟನೇ ಆಗ್ತಾ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಕ್ರಿಯಾಜಿನ್ ಅಗ್ರಿ ಬಯೋಟೆಕ್ ಅವರ ಜೊತೆಗೆ ಮಾತುಕತೆ ಮಾಡಿ ನಮ್ಮ ರೈತರು ಜೊತೆಗೆ ಇಲ್ಲಿ ನಮಗೆ ಸಂಪರ್ಕ ಇರತಕ್ಕಂಥ ಎಲ್ಲ ರೈತರ ಮಣ್ಣು ಸ್ಯಾಂಪಲ್ ಅನ್ನ ಕಂಪನಿಗೆ ತರಿಸಿ ಕಂಪನಿಯಿಂದ GKVK ಅವರಿಗೆ ಕಳಿಸಿ ಉಚಿತವಾಗಿ ಅದರ ಸ್ಯಾಂಪಲ್ ಅನ್ನ ವಿತಿನ್ 15 days ಅಲ್ಲಿ ತರಿಸಿಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಅನೇಕ ರೈತರಿಗೆ ಪ್ರತಿ ವರ್ಷ ಮಾಸ್ ಸುಸ್ಥಿರ ಕಾಫಿ ಉತ್ಪಾದಕರ ಕಂಪನಿ ಪ್ರತಿ ವರ್ಷ ಒಂದೊಂದು ಥೀಮನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಸೊ ಈ ಕೆಲವು ವರ್ಷಗಳು 1 ವರ್ಷ 2 ವರ್ಷ ನಾವು ಹೆಲ್ತ್ ಕ್ಯಾಂಪನ್ನು ಮಾಡಿದ್ವಿ. ಹೆಲ್ತ್ ಕ್ಯಾಂಪನ್ನು ಮಾಡಿ ರೈತರಿಗೆ ಅವರ ಸ್ಪೆಷಲಿ ಅವ್ರ ಹೃದಯ ಆರೋಗ್ಯ ಮತ್ತು ಬೇರೆ ಬೇರೆ ಬ್ಲಡ್ ಪ್ರೆಷರ್